ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಸುಮಾರು 204 ಕೇಸ್ಗಳನ್ನು ಮಾಡಿ 424 ಅಕ್ಯೂಸರ್ಗಳನ್ನು ಅರೆಸ್ಟ್ ಮಾಡಿದೀವಿ. ಸುಮಾರು 5 ಕೋಟಿ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ಕೂಡ ವಶಪಡಿಸಿದೀವಿ. ಈಗ ನಾವು ಒಂದು ಸಮುದಾಯಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ಸಂದರ್ಭ. ನಾವು ನಮ್ಮ ಸಮುದಾಯವನ್ನು ಮಾದಕ ವ್ಯಸನ ಮುಕ್ತ ಸಮುದಾಯವನ್ನು ಕಟ್ಟುವುದಕ್ಕೆ ಪ್ರತಿಯೊಬ್ಬರು ನಾವು ಕೈ ಜೋಡಿಸಬೇಕಾಗುತ್ತದೆ. ನಮ್ಮ ಯುವಕರು ಈ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದನ್ನು ನಾವು ಮುಕ್ತಾಯ ಮಾಡಬೇಕು. ಅದಕ್ಕಾಗಿ ಸ್ಟೇಟ್ ಲೆವೆಲ್ ಅಲ್ಲಿ ಪೊಲೀಸ್ ಅನ್ನು ಒಂದು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಕಮಿಂಗ್ ಸಂಡೇ ಮಾರ್ಚ್ 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕಾರಿಪ್ಪ ಸರ್ಕಲ್ ನಿಂದ ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ DR ಗ್ರೌಂಡ್ ಬರೆ ಒಂದು ರನ್ ಕಮ್ ಬಾಕತಾನ್ ಓಟ ಮತ್ತು ನಡೆ ಎರಡು ಕೂಡ ಇರ್ತದೆ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡಿ ವಯಸ್ಸಾಗಿರೋರು ಕೂಡ ಯಾರು ಯೋಚನೆ ಮಾಡಬೇಡ. ಓಟ ಮತ್ತು ನಡೆ ಎರಡೂ ಕೂಡ ಇರುತ್ತದೆ. ಮಾರ್ಚ್ 9ನೇ ತಾರೀಕು ನಮ್ಮ ಕಾರಿಯಪ್ಪ ಸರ್ಕಲ್ ಅಲ್ಲಿ ಪ್ರತಿಯೊಬ್ಬರು ಅಸೆಂಬಲ್ ಆಗೋಣ. ಅಲ್ಲಿಂದ ನಾವು ಓಟ ಮತ್ತು ನಡೆಯನ್ನು ಸ್ಟಾರ್ಟ್ ಮಾಡೋಣ.